ರಾಜ್ಯಸಭಾ ಸದಸ್ಯ ರಾಜೀವ್ ಚಂದ್ರಶೇಖರ್ ಉಡುಪಿಯ ಶ್ರೀಕೃಷ್ಣ ಮಠಕ್ಕೆ ಭೇಟಿ ನೀಡಿದ್ದಾರೆ. ಪರ್ಯಾಯ ಪೇಜಾವರ ಮಠದವರು ನಡೆಸುವಂತ ಅನಾಥ ಮಕ್ಕಳ ಆಶ್ರಮದ ಹೊಸ ಕಟ್ಟಡಕ್ಕೆ ತಮ್ಮ ಸಂಸದೀಯ ಅನುದಾನದಿಂದ ಸಹಕಾರ ನೀಡಿರುವ ರಾಜೀವ್ ಚಂದ್ರಶೇಖರ್ ಅವರಿಗೆ ಪೇಜಾವರ ಸ್ವಾಮೀಜಿ ವಿಶೇಷ ಸನ್ಮಾನ ಮಾಡಿದ್ದಾರೆ. ಪೇಜಾವರ ಮಠಾಧೀಶರು ತಮ್ಮ ದಾಖಲೆ 5ನೇ ಪರ್ಯಾಯ ಮಹೋತ್ಸವದ ಅಂತಿಮ ಘಟ್ಟ ತಲುಪಿದ್ದಾರೆ. ಇನ್ನು 10 ದಿನಗಳಲ್ಲಿ ಅವರ ಶ್ರೀಕೃಷ್ಣ ಪೂಜಾಧಿಕಾರದ ಅವಧಿ ಪೂರ್ಣಗೊಳ್ಳಲಿದೆ. ಇದೇ ವೇಳೆ ತನ್ನ ಪರ್ಯಾಯ ಅವಧಿಯಲ್ಲಿ ವಿಶೇಷ ಸಹಕಾರ ನೀಡಿದವರಿಗೆ ಗೌರವ ನೀಡುವ ಕಾರ್ಯಕ್ರಮ ಇರಿಸಿಕೊಂಡಿದ್ದಾರೆ. ರಾಜ್ಯಸಭಾ ಸದಸ್ಯ ರಾಜೀವ್ ಚಂದ್ರಶೇಖರ್ ಕೃಷ್ಣ ಮಠಕ್ಕೆ ಆಹ್ವಾನಿತರಾಗಿದ್ದರು. ಪೇಜಾವರ ಮಠಾಧೀಶರ ವಿಶೇಷ ಅತಿಥಿಯಾಗಿ ಬಂದಿದ್ದ ಅವರನ್ನು ಸ್ವಾಮೀಜಿ ಆತ್ಮೀಯವಾಗಿ ಬರಮಾಡಿಕೊಂಡರು. ಮಠದ ಗೌರವ ನೀಡಿ ಸನ್ಮಾನಿಸಿದರು. ಸಮಾಜ ಸೇವೆ ಮಾಡದೆ ಕೇವಲ ಪೂಜೆ ಮಾಡುವುದರಿಂದ ಧರ್ಮ ಪರಿಪಾಲನೆ ಆಗುವುದಿಲ್ಲ. ರಾಜೀವ್ ಚಂದ್ರಶೇಖರ್ ಉದಾರ ಹೃದಯಗಳು. ಮಠಕ್ಕೆ ಅವರು ನೀಡಿರುವ ಸೇವೆ ಅನನ್ಯ ಎಂದು ಪ್ರಶಂಸಿಸಿದರು. ಕಾರ್ಯಕ್ರಮ ಆರಂಭವಾಗಿದೆ. ಅದಕ್ಕೆ ನಮ್ಮ ರಾಜೀವ್ ಚಂದ್ರಶೇಖರ್ ಅವರು ವಿಶೇಷ ನೀತಿಯಿಂದ ಪೇಜಾವರ ಮಠ ನಡೆಸುವ ಅನಾಥ ಮಕ್ಕಳ ಕೃಷ್ಣ ಬಾಲನಿಕೇತನ ಆಶ್ರಮದಲ್ಲಿ ಹೊಸದಾಗಿ ಕೌಶಲ್ಯ ಅಭಿವೃದ್ಧಿ ತರಬೇತಿ ಕೇಂದ್ರ ತೆರೆಯಲಾಗಿದೆ. ಈ ನೂತನ ಕಟ್ಟಡಕ್ಕೆ ರಾಜೀವ್ ಚಂದ್ರಶೇಖರ್ ಅವರು ತಮ್ಮ ರಾಜ್ಯಸಭಾ ನಿಧಿಯಿಂದ 20 ಲಕ್ಷ ಅನುದಾನ ನೀಡಿದ್ದಾರೆ. ಈ ಹೊಸ ಕಟ್ಟಡವನ್ನು ಸ್ವತಃ ರಾಜೀವ್ ಚಂದ್ರಶೇಖರ್ ಉದ್ಘಾಟಿಸಿದರು. ರಾಜ್ಯ ಕ್ರೀಡಾ ಸಚಿವರಾದ ಪ್ರಮೋದ್ ಮಧ್ವರಾಜ್ ಕೂಡ ಭಾಗಿಯಾಗಿದ್ದರು. ಮಣಿಪಾಲ ಇಂಜಿನಿಯರಿಂಗ್ ಕಾಲೇಜು ವಿದ್ಯಾರ್ಥಿಯಾಗಿದ್ದ ಕಾಲದಿಂದ ಕೃಷ್ಣ ಮಠದ ಜೊತೆ ತಾನು ಹೊಂದಿರುವ ಭಾವನಾತ್ಮಕ ಸಂಬಂಧವನ್ನು ರಾಜೀವ್ ಚಂದ್ರಶೇಖರ್ ನೆನಪಿಸಿಕೊಂಡರು. This temple I have visited 32 years ago. That locket is still around my neck. So it is a great honor for me to serve Lord Krishna and the art temple and this Balniketan. I thank all of you for being here. I thank all of you for honoring me this. I thank Swamiji for all the blessings. ಇದೇ ವೇಳೆ ಕೃಷ್ಣ ಮುಖ್ಯಪ್ರಾಣ ದೇವರ ದರ್ಶನ ಪಡೆದ ರಾಜೀವ್ ಚಂದ್ರಶೇಖರ್ ಮಠ ನಡೆಸುವ ಸಮಾಜಮುಖಿ ಕಾರ್ಯಗಳಿಗೆ ಮುಂದೆಯೂ ತನ್ನ ಸಹಕಾರದ ಭರವಸೆ ನೀಡಿದರು.